ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಕೃಷ್ಣ ಮಠದಲ್ಲಿ ಎಲೆ ಅಡಿಕೆ ಸಿಕ್ತು, ಅದನ್ನ ಬಾಯಲ್ಲಿ ಹಾಕ್ಕೊಂಡು ನೋಡಿ, ನಾಲಿಗೆಲ್ಲ ಕೆಂಪು ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇವತ್ತಿಂದ ಶ್ರಾವಣ ಆರಂಭ. ನಿನ್ನೆ ಆ್ಯಕ್ಚುಲಿ ನಮ್ಮೂರಲ್ಲಿ ಸ್ಪೆಷಲ್ ಏನು ಗೊತ್ತಾ, ಆಟಿ ಅಮಾವಾಸ್ಯೆ ಅಂತಂದರೆ ಕರ್ಕಾಟಕ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ. ನಮಗೆ ಅದು ಆಷಾಢ ಆಗ್ಬೋದು, ಕೆಲವೊಂದು ಸಲ ಶ್ರಾವಣದಲ್ಲಿಯೂ ಬರೋದು ಅಂತ ಉಂಟು. ನಾವು ಇಲ್ಲಿ ಸಪ್ತಪರ್ಣಿ ಅಂತ ಒಂದು ಎಲೆ ಇದೆ, ಅದಕ್ಕೆ ನಾವು ಕೈಪೆ ಮದ್ದು ಅಂದರೆ ಕಹಿ ಮದ್ದು ಕುಡಿತೀವಿ ಆ್ಯಕ್ಚುಲಿ. ಸಾರಿ, ಸಪ್ತಪರ್ಣಿ ಅಂತ ಹೇಳ್ತೀವಿ ನಾವು, ಪಾಳೆಕೆತ್ತೆ ಅಂತ ಹೇಳ್ತೀವಿ. ಅದನ್ನ ಗಂಜಿ ಮಾಡಿ ಇದು ಕಹಿ ಮದ್ದು ಮಾಡ್ಕೊಂಡು ತಿಂತೀವಿ. ಅದು ಏನು ಗೊತ್ತಾ, ಸ್ವಲ್ಪ ಉಷ್ಣ ಅಂತ ಅನಿಸುತ್ತೆ. ಆವಾಗ ಅದಕ್ಕೆ ನಾವು ಕಾಯಿ ಗಂಜಿ ಎಲ್ಲ ಮಾಡ್ಕೋತೀವಿ. ಅದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಆನಂತರ ಕೃಷ್ಣನ ಇವತ್ತು ತುಂಬ ಒಳ್ಳೆಯ ಅಲಂಕಾರ ಇತ್ತು, ಅದನ್ನ ಇವತ್ತು ನಾವು ನೋಡ್ಕೊಂಡು ಬರೋಣ. ನಾನು ಮಧ್ಯಾಹ್ನ ಮಲ್ಕೊಂಡಿಲ್ಲ, ಮಲ್ಕೊಳ್ಳೋದು ಇವತ್ತು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ನಮ್ಮ ಸ್ವಲ್ಪ ಜಾಗ ಇದೆ, ಜಾಗದಲ್ಲಿ ಸ್ವಲ್ಪ ಹುಲ್ಲೆಲ್ಲ ಜಾಸ್ತಿ ಇದೆ, ಅದನ್ನು ತಗೊಂಡೋಗಿ ದನಗಳಿಗೆ ಹಾಕ್ಕೊಂಡು ಬರೋದು ತುಂಬ ಹಿತ ಅಂತ ಅನಿಸುತ್ತೆ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ದನಗಳಿಗೆ ಹಾಕುವಾಗ. ಏನಿಲ್ಲ, ಪಂಚಕಜ್ಜಾಯ ಕೊಟ್ಟಂಗೆ ಆಗುತ್ತೆ. ತುಂಬ ದನಗಳಿರ್ತವೆ, ಕೊಟ್ಕೊಂಡು ಈ ಕಡೆ ಬಂದಾಗ ತಿಂದಾಗಿರುತ್ತೆ, ಬೇಜಾರಾಗುತ್ತೆ ಎಣಿಸಿದಾಗ. ಹೇಗೆಲ್ಲ ನಡೀತಾ ಉಂಟು ನಿಮ್ಮ ವ್ರತಗಳೆಲ್ಲ, ಅದನ್ನ ಕಮೆಂಟ್ಸಲ್ಲಿ ಹೇಳಿ. ನಾವು ಮಾಮೂಲಾಗಿ ವ್ರತ ಮಾಡ್ತಾನೇ ಇದ್ದೀವಿ, ನಿಮ್ಗೆ ತೋರಿಸ್ತಾನೇ ಇದ್ದೀವಿ ವೀಡಿಯೋದಲ್ಲಿ. ನನಗೆ ಈ ಸಲ ರೆಗ್ಯುಲರಾಗಿ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಈ ಸಲ. ಯಾಕಂದರೆ ಅಪ್ಪ ತೀರ್ಕೊಂಡು ಹೋದ್ರ, ಲಾಸ್ಟ್ ಇಯರ್ ನಮ್ಮ ಅತ್ತೆದಾಯಿತು, ಈಗ ನಮ್ಮ ಅಪ್ಪಂದಾಯಿತು. ಒಂಥರ ಮನಸ್ಸಿಗೆ ಹಿತ ಅಂತ ಅನಿಸೋದಿಲ್ಲ. ಅದಕ್ಕಿಂತ ಮುಂಚೆ ನನ್ನ ಚಿಕ್ಕಮ್ಮಗ ಕೂಡ ತೀರ್ಕೊಡೋದ, ನಿಮಗೆ ಯಾರಿಗೂ ಹೇಳಿರಲಿಲ್ಲ. ಹೀಗೆಲ್ಲ ಮೂರು ಸಾವು 2 ವರ್ಷದಲ್ಲಿ ಅಂತಂದರೆ ನಮಗೆ ಒಂಥರ ಹಿತ ಆಗೋದಿಲ್ಲ. ಹೇಗೆ ಹೇಳೋರ, ನಿಮ್ಮ ಹತ್ರ ಹೇಳಿದ್ರೆ ಮತ್ತಿನ್ನು ಯಾರ ಹತ್ರ ಹೇಳೋಣ ಅಂತ ಅನ್ನಿಸೋದಕ್ಕೆ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಆನಂತರ ಇವತ್ತಿನ ಕೆಲವು ರೆಸಿಪಿ, ಶಾಖಾವೃತ ರೆಸಿಪಿಗಳನ್ನೆಲ್ಲ ನೋಡ್ಕೊಂಬರೋಣ. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು. ಯಾರು ವೀಡಿಯೋ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ನನಗೆ ಫಸ್ಟ್ ಪೇಮೆಂಟ್ ಬಂತು. 5 ವರ್ಷದಿಂದ ನಾನು ಯೂಟ್ಯೂಬ್ ರನ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನನಗೆ ಫಸ್ಟ್ ಪೇಮೆಂಟ್ ಬಂತು. ನೀವೆಲ್ಲ ವೀಡಿಯೋ ನೋಡ್ತೀರಾ, ಸ್ವಲ್ಪ ಯಾರಿಗೆ ಬೇಕೋ ಅವರಿಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬಂದರೆ ನನಗೂ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಗುತ್ತೆ. ನಾನು ಪದೇ ಪ್ರತಿ ವೀಡಿಯೋಗಳಲ್ಲಿ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಕೆಲವು ನಾವು ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀವಿ, ತುಂಬಾ ಅಂದರೆ ಏನು ಇರಿಟೇಷನ್ ಆಗುವಂಗೆ ಹೇಳ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪು ತಮ್ನೇಲ್ ಹಾಕ್ಕೊಳ್ಳೋದು, ತಮ್ನೇಲ್ ನೋಡೋದು ವಿಷಯನೇ ಕೆಲವೊಂದು ಸಲ ಬೇರೆ ಇರುತ್ತೆ. ಈ ಥರ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ನೀವು ನೋಡ್ಬೋದು, ನಾನು ಏನು ಹೇಳ್ತೀನಿ ಅದೇ ಆ ವಿಡಿಯೋದಲ್ಲಿ ಇರುತ್ತೆ. ಗೊತ್ತಾಯ್ತಲ್ಲ, ವಿಡಿಯೋ ಇಷ್ಟ ಆದರೆ ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡ್ಕೊಳ್ಳಿ. ರೆಸಿಪಿನೆಲ್ಲ ವ್ರತ ಮಾಡೋರು ಟ್ರೈ ಮಾಡಿ ನೋಡೋಣ. ಇನ್ನಾದರೂ ರೆಗ್ಯುಲರ್ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆದರೂ ಈಗ ಅಪ್ಪಂದು ತಿಂಗಳು ಮಾಸಿಕೆಲ್ಲ ಬರುತ್ತೆ. ನಾಡಿದ್ದು 19ನೇ ತಾರೀಕು ಪುನಃ ಮಾಸಿಕ ಇದೆ, ಹೋಗಬೇಕು ಅಮ್ಮನ ಮನೆಗೆ. ಆದ ಕಾರಣಂಗೆ ಅಲ್ಲಿ ಎಲ್ಲ ಮೊಬೈಲ್ ಅಥವಾ ಕ್ಯಾಮರಾ ಹಿಡ್ಕೊಳ್ಳೋಕ್ಕೆ ಮನಸ್ಸಾಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು. ನೋಡಿ, ಇವತ್ತು ಬಲಿಯನ್ನು ಧರಿಸಿದ ಅಲಂಕಾರ ನಮ್ಮ ಶ್ರೀಕೃಷ್ಣನದು. ನಿನ್ನೆ ನೋಡಿ ನಾರಸಿಂಹ ಅವತಾರ ನೀವು ನೋಡ್ಬೋದು, ಅಲ್ಲಿ ಪ್ರಹ್ಲಾದರನ್ನು ಕೂರಿಸಿದ್ರು. ಈ ವ್ರತದ ಚಾತುರ್ಮಾಸ್ಯ ವ್ರತದ ಟೈಮಲ್ಲಿ ಏನೇನೋ ಅಲಂಕಾರ ಮಾಡ್ತಾಯಿದ್ದಾರೆ. ಆನಂತರ ಸೋದೆಯಲ್ಲಿ ನಿನ್ನೆ ಅಮಾವಾಸ್ಯೆ ಆವತ್ತು ವಿಶ್ವೇಶ ತೀರ್ಥರು ಅಥವಾ ವೃಂದಾವನಾಚಾರ್ಯರು ಅಂತ ಹೇಳೋರ್ದು ಆರಾಧನೆ ಇತ್ತು, ಅದನ್ನು ನೋಡ್ಕೊಂಡು ಬನ್ನಿ. ಮೊನ್ನೆ ವಜ್ರಕವಚ ಅಲಂಕಾರ ಇತ್ತು ನಮ್ಮ ಶ್ರೀಕೃಷ್ಣನಿಗೆ. ಇವತ್ತು ನೋಡಿ ಅಮಾವಾಸ್ಯೆಗೆ ನಾವು ಗಂಜಿ ಹೇಗೆ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ. ತೆಂಗಿನಕಾಯಿ ಗಂಜಿ ನಾನು ಬಿಳಿ ಹಾಕಿದ್ದೆ, ಅನ್ನ ಮಾಡಿದ್ರಲ್ಲೇ ಗಂಜಿ ಮಾಡಿದೆ, ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಫಸ್ಟಿಗೆ ಪ್ಲ್ಯಾನ್ ಇರಲಿಲ್ಲ, ಆನಂತರ ಚಕ್ಕ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ. ನೋಡಿ, ಗಂಜಿನ ಸ್ವಲ್ಪ ಏನು ಗೊತ್ತಾ, ಅದರಲ್ಲಿ ಇದಿರುತ್ತಲ್ವ, ಗಂಜಿ ಅನ್ನಕ್ಕೆ ಸ್ವಲ್ಪ ಗಂಜಿ ಅಂದರೆ ತೆಳಿ ಅಂತ ಹೇಳ್ತೀವಿ, ಅದನ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ತೆಂಗಿನಕಾಯಿ ಹಾಲು ತಗೊಳ್ಳೋಣ. ತೆಂಗಿನಕಾಯಿ ಹಾಲು ಹಾಕಿದ್ದು ಭಾಳ ಚೆಂದ ಆಗುತ್ತೆ. ಈ ಸ್ವಲ್ಪ ಉಷ್ಣ ಆಯಿತು ಅಂತ ಕೆಲವರು ಮೆಂತೆ ಹಾಕಿ, ಅಂದರೆ ಮೆಂತೆ ಫೆನುಗ್ರೀಕ್ ಅಂತ ಹೇಳ್ತೀವಲ್ವ, ಮೆಂತೆ ಹಾಕಿನೂ ಮಾರ್ತಾರೆ. ನಾವು ಕಾಯಿ ಹಾಕಿ ಮಾಡಿದ್ದೀವಿ ಅಷ್ಟೇ, ಮೆಂತೆ ವ್ರತಕ್ಕೆ ಬರಲ್ಲ. ಆದ ಕಾರಣ ತೆಂಗಿನಕಾಯಿ ಒಂದು ಸಲ ಮಾತ್ರ ಹಾಲು ತಗೊಂಡಿದ್ದೆ. ಆನಂತರ ಅದನ್ನೇ ನಾನು ಪಲ್ಯಕ್ಕೆ ಹಾಕ್ಕೊಂಡೆ, ಹೆಸರು ಕಾಳಿನ ಪಲ್ಯಕ್ಕೆ. ಅದೇ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ತೆಂಗಿನಕಾಯಿ ಹಾಲು ಹಾಕಿದ ನಂತರ ಕುದಿಸಬಾರ್ದು, ಅದಕ್ಕಿಂತ ಮುಂಚೆ ಕುದಿಸಿ ಇಟ್ಕೋಬೇಕು ನಾವು ಗಂಜಿನ. ಹಾಕಿದ ತಕ್ಷಣ ಆಫ್ ಮಾಡಿಬಿಡಬೇಕು, ಚೆಂದ ಬೆಂದಿರಬೇಕು. ನಿಮಗೆ ಅಕ್ಕಿ ಉಂಟು ನೋಡಿ, ಚೆಂದ ಬೆಂದು ಅದು ಗಂಜಿ ಮುದ್ದೆ ಥರ ಆಗಿರಬೇಕು. ಆವಾಗಲೇ ನಿಮಗೆ ಗಂಜಿ ಕೃಷ್ಣ ಮಠದಲ್ಲಿ ಮಾಡಿದ ಥರ ಬರುವಂಥದ್ದು. ನೋಡಿ,
ಈ ಥರ ಅದನ್ನ ಹಾಕಿ ಮಗಚಿಟ್ಬಿಟ್ಟೆ. ನಾನು ಪುನಃ ಕುದಿಸೋಕ್ಕೆ ಹೋಗಲಿಲ್ಲ. ಅನ್ನ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಅನ್ನ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಆನಂತರ ಒಂದು ಕುಕ್ಕರಲ್ಲಿ ನಾನು ನೆನೆಸಿದ ಹೆಸರು ಕಾಳು, ಯಾವತ್ತೂ ಮೊಳಕೆ ಬರಬಾರ್ದು, ಹೆಸರು ಕಾಳನ್ನು ಬೇಯಿಸಿ ಅದಕ್ಕೆ ಗಂಜಿ ರೆಡಿ ಮಾಡಿಕೊಂಡೆ. ಸ್ವಲ್ಪ ನೀರು ಹಾಕಿ ಅದನ್ನ ಬೇಯಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು. ಆನಂತರ ಆ ಪಾಳೆ ಕೆತ್ತೆ ಅಥವಾ ಸಪ್ತಪರ್ಣಿ ಅಂತ ಹೇಳ್ತಾರಲ್ವ, ಆ ಪಾಳೆ ಮರ ಅಂತ ತುಳುವಲ್ಲಿ ಹೇಳ್ತಾರೆ. ಅದು ಇವತ್ತು ಅಮಾವಾಸ್ಯೆ ಆವತ್ತು ಅದರ ಇದು ಕೆತ್ತೆ ತೆಗೆದು ಹೊರಗೆ ತೊಗಟೆ ಇರುತ್ತಲ್ವ, ಅದನ್ನ ತೆಕ್ಕೊಂಡು ಬಂದು ನೋಡಿ, ಹೊರಗಿನ ಒಣಗಿದ ಪೋರ್ಷನ್ನ ತೆಕ್ಕೊಳ್ಬೇಕು. ನನಗೆ ಯಾಕೋ ಕೈಗೆ ಸ್ವಲ್ಪ ತಗುಲ್ತಾ, ಅವತ್ತು ಸ್ವಲ್ಪ ಕೆಲಸ ಎಲ್ಲ ನಿಧಾನ ಆಯಿತು ನನಗೆ. ಅನಂತರ ಅದನ್ನ ಗುದ್ದಿ ಪುಡಿ ಮಾಡಿ ಹಾಕಿ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪುಡಿ ಕಂಪ್ಲೀಟ್ ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪುಡಿ, ಕೆಲವರು ಓಮ ಜೀರಿಗೆ ಕೂಡ ಹಾಕ್ತಾರೆ. ನಾನು ಬರೀ ಪೆಪ್ಪರ್ ಪುಡಿ ಹಾಕಿದ್ದೀನಿ, ಜೀರಿಗೆ ಹಾಕಿದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ಮೆಲ್ ಅಂತ. ಅದನ್ನ ಮಿಕ್ಸಿಗೆ ಹಾಕಿ ತೆಂಗಿನಕಾಯಿ ಹಾಲು ತೆಗಿತೀವಲ್ಲ ಅದೇ ಥರ ಅದನ್ನ ಸೋಸ್ಕೊಳ್ಬೇಕು. ಬೇಕಾದ್ರೆ 2 ಥರ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೆ, ತೋರಿಸಿಲ್ಲ ಎಂಥದನ್ನು ತೋರಿಸೋದು ಅಂತ ಜಾಸ್ತಿ ತೋರಿಸಿಲ್ಲ ನಾನು ಇದನ್ನೆಲ್ಲ. ವರ್ಷಕ್ಕೆ ಒಂದ್ಸಲ ಈ ಅಮಾವಾಸ್ಯೆ ಆವತ್ತು ಕಹಿ ಮದ್ದು ಕುಡಿದ್ರೆ ಆಮೇಲೆ ವರ್ಷ ಇಡೀ ಮದ್ದು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಪ್ರತೀತಿ. ತುಂಬ ಒಳ್ಳೆಯದಿದು. ಆನಂತರ ಏನು ಗೊತ್ತಾ, ಒಂದು ಕಲ್ಲನ್ನು ಒಲೆ ಮೇಲೆ ಇಡಬೇಕು. ಮುಂಚಿನ ಕಾಲದಲ್ಲಿ ಕಟ್ಟಿಗೆ ಒಲೆ ಒಳಗೆ ಹಾಕ್ತಾಯಿದ್ರು. ಬಿಳಿ ಕಲ್ಲು ಅಂದರೆ ಮಾರ್ಬಲ್ ಥರ ಪೀಸು ಸಿಕ್ಕಿದ್ರೆ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ. ಈ ಕರಿ ಕಲ್ಲನ್ನೇ ಬಿಸಿ ಮಾಡಿ ಸೋಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಬೇಕು. ಹಾಕಿ ಮುಚ್ಚಿಡಬೇಕು. ಅದರಲ್ಲೇ ಬಿಸಿ ಆಗುತ್ತೆ, ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ ಅಂತ ಇರ್ಬೋದು ಅಂತ ನನಗೆ ಅನಿಸ್ದಂಗೆ ಎಲ್ಲರೂ ಮಾಡ್ತಾರೆ. ನೋಡಿ, ಈ ಥರ ಮಾಡಿಬಿಟ್ಟು ನೋಡಿ, ನಾನು ಲಾಸ್ಟ್ ಇಯರು ಮಾಡಿದ್ದೀನಿ. ಲಾಸ್ಟ್ ಇಯರ್ ವೀಡಿಯೋ ಕೂಡ ನೋಡ್ಬೋದು ನೀವು. ಅಂತಂದರೆ ಮುಚ್ಚಿಡಿ. ಈ ಕಡೆಯಿಂದ ಪಲ್ಯ ಮಾಡೋಣ ನಾವೀಗ. ಉದ್ದಿನಬೇಳೆ ಸಾಸಿವೆ ಹಾಕ್ಕೊಂಡು ನೋಡಿ, ಬೆಂದ ಹೆಸರು ಕಾಳನ್ನು ಹಾಕಿ ಅದಕ್ಕೆ ಏನು ಗೊತ್ತಾ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಇಷ್ಟೇ ತಾನೇ ಈಗ ವ್ರತಕ್ಕೆ ಬರುವಂಥದ್ದು. ಆನಂತರ ಉಪ್ಪು, ಬೆಲ್ಲ ಇಷ್ಟೇ ಹಾಕ್ಕೊಂಡ್ರೆ ಆಗಿಬಿಡ್ತು. ಆಮೇಲೆ ತೆಂಗಿನಕಾಯಿ ತುರಿ, ನಾನು ಹೇಳಿದ್ನಲ್ಲ, ಆ ಹಾಲು ತೆಗೆದಿದ್ದು ಉಳಿದಿದ್ದಾನೆ ಎಲ್ಲ ಅದಕ್ಕೆ ಹಾಕ್ಕೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ವ್ರತಕ್ಕೆ ನಮಗೆ ತರಕಾರಿ ತಿನ್ನಲ್ಲ ನೋಡಿ, ಫೈಬರ್ ಕಡಿಮೆ ಆಗುತ್ತೆ, ಹೀಟ್ ಆಗುತ್ತೆ. ಅದಕ್ಕೆ ನೋಡಿ ಈ ಥರ ಎಲ್ಲ ಮಾಡ್ಬೋದು. ನೋಡಿ, ಇದು ಪಲ್ಯ ಕೂಡ ಆಯಿತು. ಒಂದು 2 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಪಲ್ಯನೂ ರೆಡಿ ಆಗಿಬಿಡತ್ತೆ. ಈ ಪಲ್ಯಕ್ಕೆ ಇಲ್ಲಿ ಉಡುಪಿಯಲ್ಲಿ ತುಂಬ ಬೆಲ್ಲ ಹಾಕಿ ಮಾಡ್ತಾರೆ, ಹಿತ ಆಗುತ್ತೆ ನಿಮಗೆ. ನಂದಿದು 5ನೇ ವರ್ಷದ್ದು ಚಾತುರ್ಮಾಸ್ಯ ವ್ರತ. ಆರೋಗ್ಯಕ್ಕೆ ನೋಡಿ, ಅದು ಬತ್ತು ಬಿಸಿ ಇತ್ತು ಆ್ಯಕ್ಚುಲಿ. ಪುನಃ ಅದನ್ನ ಅಲ್ಲೇ ಕವಚಿ ಹಾಕಿದೆ. ಬಿಸಿ ಆಗುತ್ತೆ ಕಹಿ ಮತ್ತು ಕೂಡ ನಿಮಗೆ. ಈ ವ್ರತ ಮಾಡಿದರೆ ತುಂಬ ಹಿತ ಅಂತ ಅನಿಸುತ್ತೆ. ಏನು ಗೊತ್ತಾ, ಪ್ರತಿ ನ್ಯೂಟ್ರಿಷನ್ಸ್ ತಿನ್ನಲಿಕ್ಕೆ ನಮಗೆ ಆಗೋದಿಲ್ಲ. ಈ ಥರ ಮಾಡಿದರೆ ನಮಗೆ ಬೇಕಾದ ಇದೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಆಗೋದು ನಿಮಗೆ ಗೊತ್ತಾಗುತ್ತೆ ದೇಹಕ್ಕೆ. ಏಕಾದಶಿ ವ್ರತ ಎಲ್ಲ ಮಸ್ಟ್ ಆ್ಯಂಡ್ ಶುಡ್ ನನಗನ್ಸ್ತಾಗೆ. ಎಲ್ಲಿದ್ದೀರೋ ಹಾಗೆಯೇ ನೀವು ಅಲ್ಲಿ ಮಾಡ್ತಾ ಬನ್ನಿ. ನೋಡಿ, 3 ಲೋಟೆಯಲ್ಲಿ ಕಹಿ ಮದ್ದು ಮಾಡಿಕೊಂಡು ಕುಡಿಯೋಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಮುಖ ನೋಡೋದು ಬೇಡ ಅಂತ ವೀಡಿಯೋ ರೆಕಾರ್ಡ್ ಮಾಡಿದ್ದನ್ನು ಕಟ್ ಮಾಡಿದೆ ಆ್ಯಕ್ಚುಲಿ. ಆನಂತರ ನೋಡಿ, ಒಂದು ಸಲ ಎಲ್ಲ ದೇವರುಗಳು ನೆನಪಾಗ್ತಾರೆ ಆ ಕಹಿ ಮದ್ದು ಕುಡಿದಾಗ. ನೋಡಿ, ಈಗ ಒಂದು ಪೊಂಗಲ್ ಮಾಡೋಣ. ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಇದು ಜೀರಿಗೆ, ಆನಂತರ ಉದ್ದಿನಬೇಳೆ 3 ಹಾಕಿ ಮಾಡಿದ್ದೀನಿ ಈ ಸಲ. ಹೆಸರು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಅವಲಕ್ಕಿದ್ದು ಪೊಂಗಲ್ ಮಾಡೋದು, ದಪ್ಪ ಅವಲಕ್ಕಿದ್ದು. ಎಷ್ಟು ಸುಲಭ ಗೊತ್ತಾ. ಯಾರಾದರೂ ಬಂತೊಂದಿಗೆ ವ್ರತ ಮುಗ್ದ ನಂತರ ಆರಾಮ್ಸೆ ಮಾಡ್ಕೊಳ್ಬೋದು ಇದನ್ನ. ನೋಡಿ, 1 ಕಪ್ಪಷ್ಟು ಬೇಳೆನ ಬೇಯಕ್ಕಿದ್ದೀನಿ, 2 ಕಪ್ಪಷ್ಟು ದಪ್ಪ ಅವಲಕ್ಕಿ. ನಾನು ಯಾವತ್ತೂ ಹಾಗೆಯೇ ಮಾಡೋದು. 1 ಅಕ್ಕಿ ಒಂದು ಬೇಳೆ ತಗೊಂಡ್ರೆ 2 ಅಕ್ಕಿ ಅಥವಾ ಇದು ಕಿರುಧಾನ್ಯಗಳು ಈ ಥರ ಹಾಕ್ಕೊಂಡು ಮಾಡ್ತೀನಿ ನಾನು. ನೋಡಿ, ಇದನ್ನ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕುದಿಸಿಕೊಳ್ಳಿ. ಫಸ್ಟು ಸ್ವಲ್ಪ ನೀರು ಬೇಕು ಅದಕ್ಕೆ. ಅವಲಕ್ಕಿ ನೀರು ಎಳ್ಕೊಳ್ಳುತ್ತೆ ಫಸ್ಟ್, ನಿಮಗೆ ಸಾರು ಥರ ಕಂಡ್ರೂ. ಆನಂತರ ನೋಡಿ, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಆಮ್ಚೂರು ಪುಡಿ, ಉಪ್ಪು, ಇಷ್ಟೇ ಇದಕ್ಕೆ ಮಸಾಲೆ. ಆನಂತರ ಮನೆಯವರಿಗೆ ಮಾಡಿದಾಗ ಸ್ವಲ್ಪ ನೆಲಗಡಲೆ ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ ನಾನು. ನೋಡಿ, ಇದನ್ನ ನೀಟಾಗಿ ಮಗಚ್ಕೊಳ್ಳಿ. ಆನಂತರ ಈ ದಪ್ಪ ಅವಲಕ್ಕಿ ನೀರು ಹಾಕಿ ನೀಟಾಗಿ ತೊಳ್ಕೊಳ್ಳಿ. 3-4 ಸಲ ತೊಳ್ಕೊಳ್ಬೇಕು.
ನೋಡಿ ಅಷ್ಟೊತ್ತಿಗೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಏನು ಗೊತ್ತಾ, ಇದು ಸ್ವಲ್ಪ ತಳ ಹಿಡಿಯುತ್ತೆ, ಸ್ವಲ್ಪ ಜಾಗ್ರತೆಯಾಗಿ ಮಾಡಬೇಕು. ಕುದ್ದ ನಂತರ ಅವಲಕ್ಕಿ ಹಾಕಿ ಆನಂತರ ನೀವು ಬೇಯಿಸೋದು ಬೇಡ, ಸ್ಟವ್ ಆಫ್ ಮಾಡಿಬಿಡಿ. ನೀಟಾಗಿ ಎಳ್ಕೊಂಡು ಒಂದು 10 ನಿಮಿಷ ಬಿಟ್ಟರೆ ಸಾಕು, ತುಂಬ ಉದುರಾಗಿ ನೀಟಾಗಿ ಬರುತ್ತೆ ಇದು. ಏನು ಗೊತ್ತಾ, ಅವಲಕ್ಕಿ ತೀರಾ ಬೆಂದ್ರೂ ಚೆನ್ನಾಗಾಗೋದಿಲ್ಲ, ಬೇಳೆ ಮಾತ್ರ ನೀಟಾಗಿ ಬೆಂದಿರಬೇಕು ಅಷ್ಟೇ. ತುಂಬ ಅದ್ಭುತವಾಗಿ ಮತ್ತು ಸೋದೆಗೆ ಹೋದರೆ ಉಡುಪಿ ಕೃಷ್ಣ ಮಠದಲ್ಲಿ ತುಂಬ ಇದನ್ನ ಮಾರ್ತಾರೆ ನೋಡಿ. ಆನಂತರ ಅನ್ನ ಬಸ್ತ ನೀರಿತ್ತು, ಅದರಿಂದ ನೋಡಿ ಕಜೆ ಬೆಳ್ತಿಗೆ ಅನ್ನ, ಅದರದ್ದು ಬಸ್ತ ನೀರಿತ್ತು, ಅದರದ್ದು ಹೇಗೆ ಉಕ್ಕು ತಿಳಿ ಸಾರು ಮಾಡೋದು ಅಂತ ನೋಡೋಣ. ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡ್ಬೋದು ಅನ್ನ. ನೋಡಿ ಅದಕ್ಕೆ ನೋಡಿ ಉಪ್ಪು, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ. ಪೆಪ್ಪರ್ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಕಿ ಒಂದು ರೌಂಡ್ ಕುದಿಸಬೇಕು. ಒಂದು ರೌಂಡ್ ಕುದ್ದ ನಂತರ ಅದಕ್ಕೆ ಬೇಕಾದಷ್ಟು ಮಜ್ಜಿಗೆ ಮಜ್ಜಿಗೆ ಹಾಕ್ಕೋಬೇಕು, ಹುಳಿ ಮಜ್ಜಿಗೆ. ನಿಮಗೆ ಬೇಡ ಅಂತನೋರು ಆಮ್ಚೂರು ಪುಡಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ. ನೋಡಿ ಇದು ಕುದ್ದ ನಂತರ ಸ್ಟವ್ ಆಫ್ ಮಾಡಿ ಎಷ್ಟು ಬೇಕೋ ಅಷ್ಟು ಹುಳಿಗೆ ಮಜ್ಜಿಗೆ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಇದು ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡ್ಬೋದು ನಮ್ಮ ಪೊಂಗಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.